ನೇನೆ ಇರೋ ಜನರೆಲ್ಲ ಗುಣಾಯುತನ ನೇನೆ ಇರೋ ಜನರೆಲ್ಲ ಗುಣಾಯುತನ ಘನಮೂರ್ತಿ ಮದಪುರ ಗಣನಾಥನ ಲಂಬೋದರನ ವಿನಾಯಕನ ಗಜಾನನ ಗೌರಿ ಸುತನ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ಗುಣಯುತನ ನೆನೆಯಿರೋ ಜನರೆಲ್ಲ ಗುಣಯುತನ ಲಂಬೋದರನ ವಿನಾಯಕನ ಗಜಾನನ ಗೌರಿ ಸುತನ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ಗುಣಯುತನ ನೆನೆಯಿರೋ ಜನರೆಲ್ಲ ಗುಣಯುತನ ಲಂಬೋದರನ ವಿನಾಯಕನ ಗಜಾನನ ಗೌರಿ ಸುತನ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ಗುಣಯುತನ ನೆನೆಯಿರೋ ಜನರೆಲ್ಲ ಗುಣಯುತನ ಜನನೇ ಮಹಿಷಾಸುರ ಮರ್ದಿನಿ ಪಾಲಯ ಜನನೇ ತಾ
ಜನನಿ महिषासुरमर्दिनि पालय जननी महिषासुरमर्दिनि पालय जननी ಬಾಲರಾಯನ
ಪುತ್ರನಾದ ದೇವೇಂದ್ರ ನಾನು. ದಿಕ್ಪಾಲಕರೇ, ದಾನವರು ಸ್ವರ್ಗಕ್ಕೆ ದಾಳಿ ನಡೆಸಿದರೆ ಏನು ಮಾಡೋಣ? ಸುರಪಾಲ ಲಾಲಿಸಯ್ಯ. ಸುರಪಾಲ, ಮಾಡುವಂತಹ ದುರದಲ್ಲಿ ಆ ದುರುಳರನ್ನು ತರಿದಿಕ್ಕುತ್ತೇನೆ. ಬಲುದೋಷವಾದೇನೋ ನೀವೆಂದ ನುಡಿಗೆ ಬಲುದೋಷವಾದೇನೋ ನೀವೆಂದ ನುಡಿಗೆ ಕಲಿಗಳೋ ನಿಶ್ಚಯ ಸಂಗರದೊಳಗೆ ಕಲಿಗಳೋ ನಿಶ್ಚಯ ಸಂಗರದೊಳಗೆ ಕಳ್ಳರ ಭೀತಿಯು ನಮಗೆ ಎಳ್ಳಿನಿದಿಲ್ಲ. ಕಳ್ಳರ ಭೀತಿಯು ನಮಗೆ ಎಳ್ಳಿನಿದಿಲ್ಲ. ಪದುಮನಾಭನ ದಯವಿಹುದು ಸುಳ್ಳಲ್ಲ. ಪದುಮನಾಭನ ದಯವಿಹುದು ಸುಳ್ಳಲ್ಲ. ಸಭೆಯನ್ನು ವಿಸರ್ಜಿಸಿದ್ದೇನೆ, ತೆರಳೋಣ. ಅಧಿಪತಿ ನರಕಾಸುರ. ತಲೆಯದಿ ಬರೋ ಗೆಲಿದೋ ಕರುಣ
ಏನಾಶ್ಚರ್ಯ! ನರಮುರಕರ ದಾಳಿಯಾಗಿದೆ. ಹೋಗಿ ಎದುರಿಸೋಣ. ಎಲ್ಲಾದನುಜ, ಘೋರದನ್ನು ಜನ್ನಿನ್ಯಾರೆಲೋ ಘೋರದನ್ನು ಜನ್ನಿನ್ಯಾರೆಲೋ ಸ್ವರ್ಗವ ಏರುದ ಬಿಂಕದಲ್ಲಿ ಸ್ವರ್ಗವ ಏರುದ ಬಿಂಕದಲ್ಲಿ ಕಾರು ಕೆದಿಪೆ ಹವಣಿಸಿ ಕ್ಷಣದಲ್ಲಿ ಯಮನೂರನು ನೀ ಕಾಪೆ ಬಂದ ಹಾಗೆ ಹಿಂದೆ ಹೋದರೆ ಸರಿ, ಇಲ್ಲದಿದ್ದರೆ ಯಮನೂರನ್ನು ಕಾಣಿಸುತ್ತಾರೆ. ಪರಮ ವೀರ ಪಂಚಮುಖದ ಪರಮ ವೀರ ಪಂಚಮುಖದ ಮುರಾಸುರನನು ಅರಿಯದಾದೆ ಏನೋ ಭೌಮಾಸುರಗೆ ಸಚಿವನು ಅರಿಯದಾದೆ ಏನೋ ಭೌಮಾಸುರಗೆ ಸಚಿವನು ಅರಿಯದಾದೆ ಏನೋ ಭೌಮಾಸುರಗೆ ಸಚಿವನು ಎಲ್ಲ ಸಾಮರ್ಥ್ಯವಿದ್ದರೆ ಬಾ ಮುಂದೆ. ನೀನೆನ್ನರಕನೆಂಬ ಖಳನೋ ನೀನೆನ್ನರಕನೆಂಬ ಖಳನು ಸೇನೆ ಸಹಿತಲೇ ಏನನೆಂದು ಬಂದೆ ಗೀರ್ವಾಣರಿಂದಿರಿ ಎಲ್ಲ ನರಕಾಸುರ, ಈ ನಾಟಕ್ಕೆ ಬಂದ ಕಾರಣವೇನು? ಸುರರು ನೀತಿವಂತರಾಗೆ ಸುರರು ನೀತಿವಂತರಾಗಿ ತರುಣಿಯೋರ್ವಳ ಕರವ ತುಂಡು ಕೈದರಿಂದ ದೊರಕುವುದೇ ಬಲ ಕರವ ತುಂಡು ಕೈದರಿಂದ ದೊರಕುವುದೇ ಬಲ ದೇವೇಂದ್ರ, ನಿನ್ನ
ವರುಣನ್ಯೂ ಮಣಿಶೈಲ ಧನಪನಾಗಾರ ಮತ್ತು ರುದ್ರ ಸುವಸ್ತುಗಳ ಕೈಗೊಳ್ಳುತ್ತ ಬಲದೊಡನೆ ಪುರಗೈದ ಉತ್ಸವದಲೇ ದೇವಲೋಕದ ಸುವಸ್ತುಗಳನ್ನು ವಶಪಡಿಸಿಕೊಂಡಿದ್ದೇನೆ. ತೆರಳುತ್ತಾರೆ ಪುರಕ್ಕೆ. ಧರಣೀಶ್ವರ ಕೇಳೋ ಧರಣೀಶ್ವರ ಕೇಳೋ ಶ್ರೀಲೋಲ ಕೃಷ್ಣಾವತಾರದಲ್ಲಿ ಜನಿಸಿ ಭೂತಳದೆ ಶ್ರೀಲೋಲ ಕೃಷ್ಣಾವತಾರದಲ್ಲಿ ಜನಿಸಿ ಭೂತಳದಿ ಕೃಷ್ಣಾವತಾರದಲ್ಲಿ ಜನಿಸಿ ಭೂತಳದೆ ಕ್ರೂರ ಕಂಸಾದಿ ಖಡವಾರವು ಸದೆದೋ ಕ್ರೂರ ಕಂಸಾದಿ ಖಡವಾರವು ಸದೆದೋ ಕ್ರೂರ ಕಂಸಾದಿ ಖಡವಾರವು ಸದೆದೋ ಸುಖ ತೋರಿದನು ಯಾದವರ ಕುಲಕ್ಕೆ ಸುಖ ತೋರಿದನು ಯಾದವರ ಕುಲಕ್ಕೆ ಸುಖ ತೋರಿದನು ಯಾದವರ ಕುಲಕ್ಕೆ ಲೋಕ ಕಲ್ಯಾಣವೇ ಈ ಕೃಷ್ಣಾವತಾರದ ಉದ್ದೇಶ. ಆ ಯಾರು? ಏನು ದುಮ್ಮಾನದಲ್ಲಿ ಏನು ದುಮ್ಮಾನದಲ್ಲಿ ಏನು
ಮನ ಕುಂದಿದೆ. ಯಾರಿಂದ ಕಷ್ಟ ಬಂತು ಹೇಳು. ಧರಣಿಯಾತ್ಮಜ ದುಷ್ಟ ನರಕನೆಂಬುವನು. ಧರಣಿಯಾತ್ಮಜ ದುಷ್ಟ ನರಕನೆಂಬವನು. ಮುರನೆಂಬ ಧೂರ್ತನ ಬೆರೆದುಕೊಂಡಿಹನು. ಮರುತ ಅನಲರೊಂದು ಜತೆಗೂಡಿನಂತೆ ಸರಸಿಜ ಭವನಿಂದ ವರವಾಂತರಂತೆ ಸುರಪುರ ಕೈ ತಂದು ದುರದೋಳೆಲ್ಲರನು ಹರಿಗೈದು ಸತ್ವಸ್ತುಪುರಕ್ಕೆ ವೈದಿಹನು. ಪರಮ ಪಾವನೆ ಮಾತೆ ಅತಿಥಿ ಕುಂಡಲವ ವರುಣನ ಮಣಿಶೈಲ ವರುಣನ ಮಣಿಶೈಲ ಅಪಹರಿಸಿರುವ. ದೇವ, ಆ ನರಕಾಸುರ ನಮ್ಮನ್ನು ಧುರದಲ್ಲಿ ಸೋಲಿಸಿ ದೇವಲೋಕದ ಸುವಸ್ತುಗಳನ್ನು ಅಪಹರಿಸಿದ್ದಾನೆ. ನೀನೇ ದಾರಿ ತೋರಿಸಬೇಕು. ಇದಕ್ಯಾತಕ್ಕೆ ನೀ ಬೆದರುವೆ ಮುದದೊಳು ತ್ರಿದಶರೊಡನೆ ತೆರಳಿದಿವಗೆ. ಇದಕ್ಯಾತಕ್ಕೆ ನೀ ಬೆದರುವೆ ಮುದದೊಳು. ಇದಕ್ಯಾತಕ್ಕೆ ನೀ ಬೆದರುವೆ ಮುದದೊಳು ತ್ರಿದಶರೊಡನೆ ತೆರಳಿದಿವಗೆ. ತ್ರಿದಶರೊಡನೆ ತೆರಳಿದಿವಗೆ. ಅಧಮರ ಸಂಕುಲ ಸದೆದು ಶೀಘ್ರದಲ್ಲೇ. ಅಧಮರ ಸಂಕುಲ ಸದೆದು ಶೀಘ್ರದಲ್ಲಿ ಮುದಗೊಳಿಪೆ ನಿನ್ನಾರ್ಜನಕ್ಕೆ. ಮುದಗೊಳಿಸುವೆ ನಿನ್ನಾರ್ಜನಕ್ಕೆ. ಅಧಮರ ಸಂಕುಲ ಸದೆದು ಶೀಘ್ರದಲ್ಲಿ ಮುದಗೊಳಿಸುವೆ ನಿನ್ನಾರ್ಜನಕ್ಕೆ. ದೇವೇಂದ್ರ, ದುಷ್ಟರಾದ ನರಕನನ್ನು ನಾನು ತೊರೆಯುತ್ತೇನೆ. ನಿಶ್ಚಿಂತೆ ಎಂದಿರು. ಬಂದ ಭಾಮೆಯು ಬಂದ ಭಾಮೆಯು ವಂದಿಸಿ ವಿಸ್ಮಯದಿಂದಲಿ ವಲ್ಲಭಗು ಸುರಿದಳು. ಗಮನವಿದೆಲ್ಲಿ
ಪತಿದೇವ, ಸಮರಸನ್ನದ್ಧರಾಗಿ ಹೊರಟಂತಿದೆ. ನಿಮ್ಮ ಗಮನವೆಲ್ಲಿ ಕಾಂತ? ನಾರಿಮಣಿಯೇ ಕೇಳೆ ದೇವಲೋಕದ ಸುವಸ್ತುಗಳನ್ನು ಅಪಹಾರಗೈದ ಆ ನರಕಾಸುರನ ವಧೆಗಾಗಿ ಹೊರಟು ನಿಂತವನು ನಾನು.
ಕ್ಷಣ ಅಗಲಿರಲಾರೆ ನಾನಿಂದ. ಅರೆ ಕ್ಷಣ ಅಗಲಿರಲಾರೆ ನಾನಿಂದ. ಅರೆ ಕ್ಷಣ ಅಗಲಿರಲಾರೆ ನಾನಿನ್ನ. ಕರೆದೊಯ್ಯಬೇಕಲ್ಲಿ ಎನ್ನ ಮೋಹನ್ನ. ಕರೆದೊಯ್ಯಬೇಕಲ್ಲಿ ಎನ್ನ ಮೋಹನ್ನ ಮೋಹನ್ನ. ನರಕನ ವಧಿಸುವ ತೆರಳಿನ ಕವನೋ. ನರಕನ ವಧಿಸುವ ತೆರಳಿನ ಕವನೋ. ಪರಿಗಿಸಿ ಬರುವೆ ಆನಂದದೊಳಲು. ಪರಿಗಿಸಿ ಬರುವೆ ಆನಂದದೊಳಲು. ನರಕನ ವಧಿಸುವ ತೆರಳಿನ ಕವನು. ಪರಿಗಿಸಿ ಬರುವೆ ಆನಂದದೊಳಲು. ಪರಿಗಿಸಿ ಬರುವೆ ಆನಂದದೊಳಲು. ಸ್ವಾಮಿ, ನಿಮ್ಮನ್ನು ಅರೆಕ್ಷಣವು ಅಗಲಿರಲು ಸಾಧ್ಯವಿಲ್ಲ. ನಾನೂ ಬರುತ್ತೇನೆ. ನನ್ನನ್ನೂ ಕರೆದುಕೊಂಡು ಹೋಗಿ ಸ್ವಾಮಿ. ದಾನವಾರಿಯು ತಿಳಿದ ನಮ್ಮುಭಯರಿಂದ ಅವಸಾನವಲ್ಲದೆ ಕೆಳಗೆ. ನಮ್ಮುಭಯರಿಂದ ಅವಸಾನವಲ್ಲದೆ ಕೆಳಗೆ. ವಿಧಿಯಿದ್ದವರ ಬಲದಿ ವಿಧಿಯಿದ್ದವರ ಬಲದಿ ತಾನೋರ್ವ ಕಾದಾಡಿ ಜಯಿಸಲ ಸದಳವೋ. ತಾನೋರ್ವ ಕಾದಾಡಿ ಜಯಿಸಲ ಸದಳವೋ. ಇದಕ್ಕೆ ವಾದಿಸುವುದೇಕೆನ್ನುತ್ತಾ ಮಾನಿನಿಯ ಕರಗೊಳ್ಳುತ್ತಾ ಮಾನಿನಿಯ ಕರಗೊಳ್ಳುತ್ತ ಏರಿ ಗರುಡನ ಕ್ಷಣದಿಯೇ. ಏರಿ ಗರುಡನ ಕ್ಷಣದಿ ತೆರಳಲ್ಗೆ.
ಭೂಮಿಯೇ ಬಿರುವಂತೆ ಕೇಳಿದ ಧ್ವನಿ ನೀನೆಯೋ? ಮಸಿ ಬಣ್ಣನೆ ನೀನ್ಯಾರೋ? ಮಸಿ ಬಣ್ಣನೆ ನೀನಾರೋ? ನಡು ನಿಶಿ ಬಂದಿಹುದೇ ಕುಸುರು, ನಡು ನಿಶಿ ಬಂದಿಹುದೇ ಕುಸುರು. ಶಶಿಮುಖಿಯೋರ್ವಳ ಕೂಡಿ ಇಲ್ಲಿನ ಸುಳುವುದೇ ತಗೋ ಕೋಳಿ. ಶಶಿಮುಖಿಯೋರ್ವಳ ಕೂಡಿ ಇಲ್ಲಿನ ಸುಳುವುದೇ ತಗೋ ಕೋಳಿ. ಎಲ್ಲ ಶಶಿಮುಖಿಯನ್ನು ಕೂಡಿಕೊಂಡು ಬಂದೆ ಅಲ್ಲ, ಯಾಕೆ ಬಂದೆ? ದುಷ್ಟ ಖಳಾದಮ ಕೇಳೋ, ದುಷ್ಟ ಖಳಾದಮ ಕೇಳೋ. ಈ ಸೃಷ್ಟಿಯ ಮಾನವಿಳುವಳು, ಈ ಸೃಷ್ಟಿಯ ಮಾನವಿಳುವಳು. ಹುಟ್ಟಿದ ಕೃಷ್ಣ ಕೇಳೋ, ಸತಿ ಪಟ್ಟಭದ್ರೆಯನ ಕೇಳೋ. ಈಕೆ ನನ್ನ ಸತಿ, ನಿಮ್ಮ ಅವಸಾನಕ್ಕಾಗಿಯೇ ಬಂದಿದ್ದೇನೆ. ಬಾ ಮುಂದೆ. ಧರಣಿಗರುಳಿನ ಮುರನ ಪರಿಭವ, ವಾರ್ತೆಯ ತಿಳಿದು ತ್ರಿಪುರಾಂತಕನ ದಿನದಲ್ಲಿ ಯಲವ ಮನುಜ ಲಲನೆಯೊಡನೆ ಬಂದು ನಿಶಿಯೋಳು. ಧೀಂ ತತ್ತನರಿ
ಅರಿದೆ ಪ್ರಾಣ ಕಳಕೊಳ್ಳಬೇಡ. ಬಂದಂತೆ ಹಿಂದೆ ನಡೆ. ಕ್ರೂರಮತಿಯೇ ನೃಪರಗೆದ್ದು ನಾರಿಮಣಿಯಳು. ರಿತ್ತುಂದರಿತ್ತುಂದರಿತ್ತುಂದರಿ. ಕ್ರೂರಮತಿಯೇ
ತಂದೆಯರನ್ನು ಸೆರೆಯಲ್ಲಿಟ್ಟ ಪಾಪಿಯೇ, ನಿನ್ನನ್ನು ಕೊಂದು ಕಳೆಯುತ್ತೇನೆ. ಜಲಜ ಭವನ ಒಲವೇ ಶರವವು ಬಿಡಲು ನಟನೆಯ ವಿರಚಿಸುತ್ತಾ ಚೈತನ್ಯ ಕುಂದಿದ ತೆರದಿ ಮುರಹರ ನಿರಲು ಕರುಣಿ ಭಾವಾದೇವಿ ರೋಷದೇ ಧುರಗೆ ಧನು ಕೈಗೊಳ್ಳುತ್ತ ಇದಿರಾಗು ಯುದ್ಧಕ್ಕೆ ತರುಣಿ ನಾಚಿಕೆ ತೊರೆದ
ಸರಸಿರುಹ ಭವನಿತ್ತ ವರವು ಬರಿದಾದುದೇಗೆ ಇದರ ಒಳವರಿವೆ ತಾನೆನುತ ಪರಿಕಿಸುತ್ತ ಸುಜ್ಞಾನದಿಂದ ಆ ಈತ ಸಾಮಾನ್ಯ ಅಲ್ಲ. ಆದಿ ಪುರುಷನು ಈತ ಮೇದಿನಿಯ ಬಾಧಿಸಿದ. ಆದಿ ಪುರುಷನು ಈತ ಮೇದಿನಿಯ ಬಾಧಿಸಿದ. ಆದಿ ದ್ವಿಜರನು ಸದೆದ ಮೊದಲು ಸಾಧುಗಳ ರಕ್ಷಣೆಗೆ ತಾಳ್ದ ಅವತಾರವಿದು. ಸಾಧುಗಳ ರಕ್ಷಣೆಗೆ ತಾಳ್ದ ಅವತಾರವಿದು. ಭೂದೇವಿ ಅಂಶದ ಒಳಿವಳು ಜಯ ಜಗನ್ಮಯ ಸಚ್ಚಿದಾನಂದ ಮೂರ್ತಿ. ಅಹಿಶಯನ ನಿಲಾಕ್ಷ ಸುಪ್ರೀತ. ಭಯ ನಿವಾರಣೆ ನಿರ್ದಯ ವೇದಗೆನಗೆ ಆಶಯವಿತ್ತು ಪಾಲಿಸನ ವರದ. ಓ ಜನಕ ಜನನಿಯರೇ, ವಿಶ್ವದಾನಂದ ಮೂರ್ತಿಯೇ, ರಕ್ಷ ರಕ್ಷ ರಕ್ಷ. ಭರಿತ ಭಯ ಭಕ್ತಿಯಲಿ ನುತಿಸುವ. ಭರಿತ ಭಯ ಭಕ್ತಿಯಲಿ ನುತಿಸುವ ನರಕನನು ಕಾಣುತ್ತ ಶ್ರೀವರ. ತರುಣಿ ಭಾಮಾದೇವಿ ಸಹಿತೈತಂದು ಹತ್ತಿರಕ್ಕೆ ಕರುಣದಿಂದ ಆತನ ತನುವ ತಡವರಿಸುತ್ತೆಂದನೋ. ತವ ಮನೋರಥ ಕರುಣಿಸುವೆ. ತವ ಮನೋರಥ ಕರುಣಿಸುವೆ. ನೀನಂಜದಿರು ಎನೆ ಪೇಳ್ದ ಕೈ ಮುಗಿದು. ನರಕಾಸುರ, ಭಕ್ತಿಯಿಂದ ಸ್ತುತಿಸುತ್ತಿರುವ ನಿನ್ನ ಆಸೆ ಏನೆಂದು ತಿಳಿಸು, ಕರುಣಿಸುತ್ತೇನೆ. ಪಾಲಿಸು ಮುಕ್ತಿ. ಪಾಲಿಸು ಮುಕ್ತಿ. ಚಂದ್ರಾರ್ಕರಿಪ್ಪೆನ್ನೆಗೋ ಮೂರ್ಲೋಕ ಕೊಂಡಾಡುವಂತೆ. ಮೇಲಾದ ಕೀರ್ತಿಯು ಮೆರೆಯುವಂದದ ಕಾರ್ಯ ಪೇಳುವೆ. ನಡೆಸಬೇಕದನು ನಡೆಸಬೇಕದನು. ದೇವ, ನನಗೆ ಮುಕ್ತಿಯನ್ನು ಕರುಣಿಸು. ಆದರೆ ವನಜಾಕ್ಷನ ಸುದರ್ಶನವು ಸೋಗಿದು ನಿನ್ನ. ವನಜಾಕ್ಷನ ಸುದರ್ಶನವು ಸೋಗಿದು ನಿನ್ನ. ತನು ಆಶ್ವೀಜದ ಸಿತ ಪಕ್ಷ. ಇನಿತು ತ್ರಯೋದಶಿ ಕಳೆದ ಚತುರ್ದಶಿಯನು ಎನ್ನ ಬೆಸರಿಂದ ಕರೆದು. ಇನಿತು ತ್ರಯೋದಶಿ ಕಳೆದ ಚತುರ್ದಶಿಯನು ಎನ್ನ ಬೆಸರಿಂದ ಕರೆದು. ದೇವ, ಆಶ್ವೀಜದ ಕೃಷ್ಣ ಪಕ್ಷ ಇಂದು ಚತುರ್ದಶಿ.
ಈ ದಿನವನ್ನು ನರಕ ಚತುರ್ದಶಿ ಎಂದು ನನ್ನ ಹೆಸರನ್ನು ಕೊಂಡಾಡುವಂತೆ ಕರುಣಿಸು. ಆಶ್ವೀಜದ ಕೃಷ್ಣ ಪಕ್ಷದ ಇಂದಿನ ಚತುರ್ದಶಿಯನ್ನು ನರಕ ಚತುರ್ದಶಿ ಎಂದು ಲೋಕ ಮಾನಿಸಲಿ, ಲೋಕಕ್ಕೆ ಮಂಗಳವಾಗಲಿ. ಆದಿದೇವ ಸಕಲಾಗಮ ಪೂಜಿತಯಾದವ ಕುಲಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ಭವನಾರದ ಸನ್ನುತ ನಮೋ ನಮೋ. ಸಾಧನ ಕಿದಿಯೂರು ಟ್ರಸ್ಟ್ ರಿಜಿಸ್ಟರ್ಡ್ ಕಿದಿಯೂರು ಯಕ್ಷ ನೃತ್ಯ ರೂಪಕ ನರಕ ಚತುರ್ದಶಿ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಕೆ.ಜೆ. ಗಣೇಶ್ ಕಿದಿಯೂರು, ಮದ್ದಳೆ ವಾದನದಲ್ಲಿ ಶ್ರೀ ಕೆ.ಜೆ. ಸುಧೀಂದ್ರ ಕಿದಿಯೂರು, ಚಂಡೆ ವಾದನದಲ್ಲಿ ಶ್ರೀ ಕೆ.ಜೆ. ಕೃಷ್ಣ ಕಿದಿಯೂರು, ನಿರೂಪಣೆ ಜಗದೀಶ ಆಚಾರ್ಯ. ಪಾತ್ರವರ್ಗದಲ್ಲಿ ಬಾಲಗೋಪಾಲನಾಗಿ ಆದ್ಯ, ಪೀಠಿಕಾ ಸ್ತ್ರೀವೇಷ ಕೆ.ಜಿ. ಪ್ರತಿಮಾ ಹಾಗೂ ಕೆ.ಜಿ. ಮಾನ್ಯ. ದೇವೇಂದ್ರನ ಪಾತ್ರದಲ್ಲಿ ಮಹೇಶ್ ಆರೂರು, ಅಗ್ನಿಯಾಗಿ ಪ್ರಣೀತ್, ನರಕಾಸುರನಾಗಿ ಅರವಿಂದ ಆಚಾರ್ಯ, ಮುರಕಾಸುರನಾಗಿ ದರ್ಶನ್ ಡಿ, ಶ್ರೀಕೃಷ್ಣನಾಗಿ ದೀಪ್ತ ಕಿದಿಯೂರು, ಸತ್ಯಭಾಮೆ ದೀಕ್ಷಾ ಡಿ. ವರ್ಣಾಲಂಕಾರ ಸಹಕಾರ ರಾಮಗಾಣಿಗ ಹಂದಾಡಿ, ಮಿಥುನ್ ಹಂದಾಡಿ. ನಿರ್ದೇಶನ ಶ್ರೀ ಕೆ.ಜೆ. ಗಣೇಶ್ ಕಿದಿಯೂರು.